ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆಯ ವಿಶೇಷ ಕಾರ್ಯಕ್ರಮ. ಈ ನಮ್ಮ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನು ಪರಿಚಯಿಸ್ತೇವೆ. ಹಾಗೆ ಅವರಿಗಾದಂಥ ಕ್ಷೇತ್ರಗಳಲ್ಲಿ ಆದಂತಹ ಒಂದಿಷ್ಟು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಕವಿಗಳು ಜೀವ ಇಲ್ಲದ ವಸ್ತುಗಳಿಗೆ ಜೀವ ತುಂಬ್ತಾರೆ ಅನ್ನೋ ಮಾತಿದೆ. ಅವರು ತಮ್ಮ ಭಾವನೆಗಳನ್ನು ಬಳಸಿಕೊಂಡು ಅದೆಷ್ಟು ಅದ್ಭುತವಾದ ಕವಿತೆ ಆಗಿರ್ಬೋದು, ಕವನಗಳನ್ನು ಬರೀತಾರೆ. ಅವರು ಯಾವ ರೀತಿ ಬರೀತಾರೆ, ಅವರಿಗೆ ಸ್ಫೂರ್ತಿ ಯಾರು ಅನ್ನೋದನ್ನು ಕೇಳಬೇಕಾದ್ರೆ ಒಂದು ಕವಿ ಐತಿ ನಮ್ಮ ಜೊತೆಗೆ ಇದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಇರುವವರು ಪ್ರಜ್ವಲ ಶೆಣಾಯಿ. ಇವರು ಮೂಲತಃ ಕಾರ್ಕಳದವರು. ಅದರ ಜೊತೆಗೆ ವೃತ್ತಿಯಲ್ಲಿ ಇವರು ಶಿಕ್ಷಕಿ ಆಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ಲೇಖಕಿ ಆಗಿದ್ದಾರೆ. ಇವರ ಹಿನ್ನೆಲೆ ಯಾವುದು, ಇವರು ಯಾವ ರೀತಿ ಒಂದು ಲೇಖನ ಎಂಬ ಒಂದು ಪ್ರಪಂಚಕ್ಕೆ ಬಂದಿದ್ದಾರೆ ಎನ್ನುವುದನ್ನು ಅವರಿಂದಲೇ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಹೇಳಿದೆ, ರವಿ ಕಾಣದನ್ನು ಕವಿ ಕಂಡ ಅಂತ. ಅಂದರೆ ಜೀವ ಇಲ್ಲದ ವಸ್ತುಗಳಿಗೆ ಜೀವ ತುಂಬಿಸುವಂತಹ ಶಕ್ತಿ ಕವಿಗಳಿಗಿದೆ. ಹಾಗಾದರೆ ಕವಿಗಳು ಯಾವುದನ್ನು ತಲೆಯಲ್ಲಿ ಇಟ್ಟುಕೊಂಡು ಕವಿತೆಯನ್ನು ಆರಂಭಿಸ್ತಾರೆ? ಒಂದು ಕವಿತೆ ಅಂತ ಹೇಳಿದರೆ ಅದು ಒಂದು ಕಲ್ಪನೆ ಕೂಡ ಇರಬಹುದು. ಆದರೆ ನಾನು ಕಲ್ಪನೆಗಿಂತ ನನ್ನ ಒಂದು ಅನುಭವ ಅಥವಾ ನನ್ನ ಒಂದು ನೋವೇನಿದೆ, ನನ್ನ ಫೀಲಿಂಗ್ಸ್ ಏನಿದೆ, ಅದನ್ನು ಆಧಾರವಾಗಿ ಇಟ್ಟುಕೊಂಡೇ ನಾನು ಬಹಳಷ್ಟು ಕವಿತೆಗಳನ್ನು ನಾನು ಬರೆದಿದ್ದೇನೆ. ಪಯಣ ಅಂತ ಬರೆದಿದ್ದೆ, ಒಂದು ತಿರುವು ಅಂತ ಬರೆದಿದ್ದೆ, ಜ್ಞಾನೋದಯ ಅಂತ ಬರೆದಿದ್ದೆ. ಇತ್ತೀಚೆಗೆ ಹಲವಾರು ಕವಿತೆಗಳು ನಾನು ಎಲ್ಲವೂ ಕೂಡ ಹೆಚ್ಚಾಗಿ ಅನುಭವದ ಮೂಲಕ, ಒಂದು ಅನುಭವ ಇರುವಂಥ ಒಂದು ವಾಸ್ತವ ಸತ್ಯದ ಕವಿತೆಗಳನ್ನೇ ನಾನು ಹೆಚ್ಚಾಗಿ ಬರೆಯುವಂಥದ್ದು. ಅಂದರೆ ಇತ್ತೀಚೆಗೆ ನಾನು ಹಲವಾರು ಬಳಗಗಳಲ್ಲಿ ಸೇರಿಕೊಂಡ ನಂತರ ಅವರು ನಮಗೆ ಒಂದು ವಿಷಯವನ್ನು ಕೊಡ್ತಾರೆ, ಇಂತಹ ವಿಷಯ ಅಂಥೇಳಿ. ಆಗ ನಾವು ಅದಕ್ಕೆ ತಕ್ಕಂತೆ ನಾವು ಕವಿತೆಯನ್ನು ನಾವು ರಚಿಸಬೇಕಾಗ್ತದೆ. ಓಕೆ, ಒಂದಿಷ್ಟು ವಿಚಾರಗಳನ್ನು ಕೊಟ್ಟರೆ ಅದನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡು ಬರಿತೇವಂತ. ಹೌದು. ನಿಮ್ಗೆ ಗೊತ್ತಿರಬಹುದು, ನಾವು ವಿದ್ಯಾರ್ಥಿಗಳಂದಾಕ್ಷಣ ಕನ್ನಡ ಆಗಿರ್ಬೋದು, ಯಾವುದೇ ಭಾಷಾ ಚಟುವಟಿಕೆಗೆ ಬಂದಾಕ್ಷಣ ಒಂದು ವಿಷಯಗಳನ್ನು ಕೊಡ್ತಾರೆ, ಅದರಲ್ಲಿ ಪ್ರಬಂಧ ಬರಿತೇವೆ. ಯಾಕಂದರೆ ಒಂದು ವಿಷಯವನ್ನು ಇಟ್ಕೊಂಡೇ ನಾವು ಕಡೆತನಕ ಬರ್ತೇವೆ. ಯಾಕಂದರೆ ಆರಂಭ ಮಾಡಲಿಕ್ಕೆ ತುಂಬಾನೇ ಸುಲಭ, ಅದನ್ನೊಂದು ಅಂತ್ಯ ಮಾಡಬೇಕಾದ್ರೆ ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಆ ಒಂದು ಕವಿ ಆಗಬೇಕಾದ್ರೆ ಅವನ ತಲೆಯಲ್ಲಿ ಆಲೋಚನೆಗಳಾಗಿರ್ಬೋದು, ಚಿಂತನೆಗಳು ಯಾವ ರೀತಿ ಇರಬೇಕು? ಏನಂದರೆ ಈಗ ಒಂದು ಎಕ್ಸಾಂಪಲ್, ನಾನೀಗ ಒಬ್ಬ ಶಿಕ್ಷಕಿಯಾಗಿ ಮಕ್ಕಳಿಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಬರಿಬೇಕು ಅಂದಾಕ್ಷಣ, ನಾವು ಉದಾಹರಣೆಗೆ ಒಂದು ಪ್ರಕೃತಿಯ ಬಗ್ಗೆ ಬರಿಬೇಕು ಅಂತ ಅಂದ ಕೂಡಲೇ ನಾವು ಮಕ್ಕಳಿಗೆ ಡೈರೆಕ್ಟಾಗಿ ನೀವು ಪ್ರಕೃತಿಯ ಬಗ್ಗೆ ಬರೀರಿ ಅಂತ ಹೇಳಿದರೆ ಖಂಡಿತವಾಗಿಯೂ ಅವರಿಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾವು ಅದರ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ಕೊಡಬೇಕು. ಆ ಪ್ರಕೃತಿಯ ಬಗ್ಗೆ ಇರುವಂತಹ ಬೇರೆ ಬೇರೆ ಲೇಖನಗಳನ್ನೇ ಇರ್ಬೋದು, ಇತ್ಯಾದಿ ವಿಚಾರಗಳನ್ನು, ಮಾಹಿತಿಯನ್ನು ನಾವು ಮೊದಲು ಅವರಿಗೆ ಕೊಡಬೇಕು. ಅದನ್ನು ಕೇಳಿ ಆದ ನಂತರ ಅವರು ಅವರ ಒಂದು ಕಲ್ಪನಾ ಶಕ್ತಿಯಿಂದ ಅವರು ಅದನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕವಿಗಳು ಅಂದಾಕ್ಷಣ ಕವಿಗಳ ಲೋಕ ಅಂದರೆ ಅದು ಕಲ್ಪನೆ ಅಂತ ಹೇಳ್ತೀರಾ? ಹೌದು ಮೇಡಮ್, ನೀವು ಕಲ್ಪನೆ ಲೋಕಕ್ಕೆ ಬರಬೇಕಾದ್ರೆ ನೀವು ಗೊತ್ತಿರಬಹುದು, ನಮ್ಮದೆಲ್ಲ ಹುಚ್ಚುಕೋಳಿ ಮನಸ್ಸು ಅಂತ ಹೇಳ್ತಾರೆ. ನಮ್ಮ ಕಲ್ಪನೆ ಬೇರೆ ರೀತಿ ಆಗಿರ್ಬೋದು, ಆದರೆ ನಾವು ಕವಿತೆ ಬರೆದ್ರೆ ಅದಕ್ಕೊಂದು ಸರಿಯಾದ ಮಾರ್ಗ ಅಂತ ಬೇಕು, ಮತ್ತೆ ಒಂದು ಗುರುತಿಸುವವರ ಆಗಿರ್ಬೋದು, ಒಂದು ವೇದಿಕೆ ಅಂತ ಬೇಕು. ನೀವು ಎಷ್ಟನೇ ತರಗತಿಯಿಂದ ಆರಂಭಿಸಿದ್ರಿ? ನಿಮ್ಮನ್ನು ಗುರುತಿಸಿದವರು ಯಾರು? ಅವರ ಬಗ್ಗೆ ಹೇಳಿ. ನಾನು ಅಂದರೆ ಬಾಲ್ಯದಲ್ಲಿ ನಾನೇನು ಇದರ ಬಗ್ಗೆ ಅಷ್ಟೊಂದು ಕವಿತೆಯನ್ನು ಬರಿತಾ ಇರಲಿಲ್ಲ. ಆದರೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೆ 1ರಿಂದ 7ನೇ ತರಗತಿ ಆಗುಂಬೆಯ ತಪ್ಪಲಲ್ಲಿರುವಂತಹ ಒಂದು ಸೋಮೇಶ್ವರ ನನ್ನ ಊರು. ಅಲ್ಲಿ ಒಬ್ಬರು ಭೋಜ ಮಾಸ್ಟ್ರು ಅಂತ ಹೇಳಿ ನನ್ನ ಒಂದು ಫೇವ್ರೇಟ್ ಮಾಸ್ಟ್ರ್ ಇದ್ದರು. ಅವರು ಒಂದು ಸಾಹಿತ್ಯದ ಬಗ್ಗೆ ಅವರು ಮಾತಾಡುವಂತಹ ಶೈಲಿಯನ್ನು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವರು ಒಂದು ಕೋಳೂರ ಕೊಡಗೂಸು ಅಂತ ಹೇಳಿ ಒಂದು ಪಾಠ ಮಾಡುವಾಗ ಅದರಲ್ಲಿ ಬರುವಂತಹ ಅದು ಭಾವನೆಗಳನ್ನು ಸೇರಿಸಿ ಅವರು ಮಾತಾಡ್ತಾ ಇದ್ದರು. ಆಗ ನನಗೆ ಅನ್ನಿಸ್ತು ನಾನು ಬರಿಬೇಕು ಅಂತ ಹೇಳಿ. ಆದರೆ ನನಗೆ ಹೇಗೆ ಬರೆಯುವುದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಹೈಸ್ಕೂಲ್ನಲ್ಲಿಯೂ ಕೂಡ ಇರಲಿಲ್ಲ. ಡಿ.ಎಡ್ಗೆ ಬಂದಾಗ, ಅಂದರೆ ನಾನು ಶಿಕ್ಷಕ ತರಬೇತಿಯನ್ನು ನಾನು ಮಹಿಳಾ ಕಾಲೇಜು ಉಡುಪಿ ಡಯಟಲ್ಲಿ ನಾನು ಅದನ್ನು ತಗೊಂಡೆ. ಅಲ್ಲಿ ನಮಗೆ ಸಾಂಸ್ಕೃತಿಕ ಚಟುವಟಿಕೆಗಳೆಲ್ಲ ಇರ್ತಾ ಇತ್ತು. ಹಾಗೆ ಒಂದು ಮಲ್ಪೆ ಒಂದು ಬೀಚಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಅಲ್ಲಿ ಹೇಳಿದರು, ನಮ್ಮ ಒಬ್ಬರು ಮೇಡಮ್ ಇದ್ದರು, ನೀವು ಎಲ್ಲರೂ ಕೂಡ ಒಂದೊಂದು ಕವಿತೆಯನ್ನು ಈಗ ಬರೀಲೇಬೇಕಂತ ಹೇಳಿದರು. ಆಗ ನಾನು ಆಲೋಚನೆ ಮಾಡಿದೆ, ನನಗೆ ಬರೀಲಿಕ್ಕೆ ಬರ್ತದಾ ಅಂತ ಹೇಳಿ. ಆಗ ನಾನೊಂದು ಕವಿತೆ ಬರೆದೆ, ಮಲ್ಪೆ ಬೀಚಿನ ಬಗ್ಗೆ ಒಂದು ಬರೆದಿದ್ದೆ. ನನಗೆ ಸರಿಯಾಗಿ ನೆನಪಿಲ್ಲ, ಆದರೆ ಬರೆದಿದ್ದೆ ನಾನು.
ಅಲ್ಲಿಂದ ನನ್ನ ಒಂದು ಪಯಣ ಆರಂಭ ಆಯಿತು D.Ed ಇಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, D.Ed ಇಂದ ಆರಂಭ ಆದಂತಹ ಒಂದು ಕವಿತಾ ಒಂದು ಜರ್ನಿ ಅಂತ ಹೇಳ್ಬೋದು, ಪಯಣ ಇಲ್ಲಿವರೆಗೂ ಬಂದು ಮುಟ್ಟಿಸಿದೆ. ಅದೆಷ್ಟು ಕವನ, ಅದೆಷ್ಟು ಕಥೆಗಳನ್ನು ಬರೆದಿದ್ದೀರಾ. ನೀವು ಕತೆ ಕವನ ಬರಿಬೇಕಾದ್ರೆ ನಿಮ್ಮ ಕನ್ನಡ ಸರ್ ನಿಮಗೆ ತುಂಬಾ ಇನ್ಸ್ಪಿರೇಷನ್ ಆದ್ರಿ ಅಂತ ಹೇಳಿದ್ರಿ. ನೀವೊಂದು ಬರಿಬೇಕಾದ್ರೆ ಪ್ರಾರಂಭ ಹಂತದಲ್ಲಿ ಯಾವುದನ್ನಾದ್ರೂ ಕಲಿಬೇಕು, ಅಭ್ಯಾಸ ಮಾಡಬೇಕು, ಯಾವುದನ್ನು ಹೆಚ್ಚಾಗಿ ನೀವು ಓದ್ತಾ ಇದ್ದೀರಿ ಅಂದರೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಓದ್ತಾ ಇದ್ದೀರಾ? ನನಗೆ ರವಿ ಬೆಳಗೆರೆ ಸರ್ ಅಂದರೆ ನನಗೆ ತುಂಬ ಫೇವ್ರೇಟ್. ನಾನು ಓ ಮನಸ್ಸೆ ತುಂಬ ಓದ್ತಾ ಇದ್ದೆ. ಅದರಲ್ಲಿ ಎಲ್ಲ ಫೀಲಿಂಗ್ಸ್ ಇರುವಂತಹ, ಭಾವನೆಗಳಿರುವಂತಹ ವಿಚಾರಗಳನ್ನೇ ಅದರಲ್ಲಿ ತುಂಬ ಬರಿತಾ ಇದ್ದರು ಅವರು. ಹಾಗಾಗಿ ನಾನು ಅವರನ್ನೇ ಒಂದು ಪ್ರೇರಣೆಯಾಗಿ ಇಟ್ಟುಕೊಂಡು ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಅಂಬಾತನೆಯ ಮುದ್ರಾಡಿಯವರು, ನಮ್ಮ ಊರಿನವರೇ ಅವರು, ಅಂದರೆ ನನ್ನ ಅಜ್ಜಿಯ ಊರು ಮುದ್ರಾಡಿ, ಅಲ್ಲಿಯವರೇ ಅವರು. ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಯಾವಾಗಲೂ ನಮ್ಮ ಶಾಲೆಗೆ ಭೇಟಿ ಕೊಡ್ತಾ ಇದ್ದರು. ಮತ್ತು ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಮುಖಾಮುಖಿ ನಾವು ಆಗ್ತಾ ಇದ್ದೆವು. ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಆ ಕಾರ್ಯಕ್ರಮದ ನಿರೂಪಣೆಯನ್ನು, ಅಂದರೆ ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು ಒಂದು 10-15 ವರ್ಷದ ಹಿಂದೆ. ಆ ಕಾರ್ಯಕ್ರಮದ ನಿರೂಪಣೆಯನ್ನು ನಾನು ಮಾಡಿದ್ದೆ. ಅಂದರೆ ಅವರು ಒಂದು ರೀತಿ ನಮಗೆ ಸ್ಫೂರ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಹಾಗಾದರೆ ನಿಮ್ಮ ಇಷ್ಟವಾದ ಕವಿಗಳಾಗಿರ್ಬೋದು, ನೀವೇ ಅಂತ ಅವರೇ ಅಂತ ಹೇಳ್ಬೋದು. ಹೌದು. ಒಂದು ರೀತಿ ಒಂದು ಕವಿತೆ ಕವನ ಬರೆಯುವುದಾದರೆ ಒಬ್ಬೊಬ್ಬರು ಕವಿಗಳದ್ದು ಒಂದೊಂದು ರೀತಿಯಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರೀತಾರೆ. ಹೌದು. ನೀವು ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು ಹೆಚ್ಚಾಗಿ ಬರೀತೀರಾ? ನಾನು ನನ್ನ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನೇ ನಾನು ಹೆಚ್ಚಾಗಿ ಬರೆಯುವಂಥದ್ದು. ನನಗೆ ಮೊದಲ ಬಾರಿಗೆ ವಿನಯವಾಣಿಯಲ್ಲಿ ಒಂದು ಅವಕಾಶ ಕೊಟ್ಟರು. ಅಂದರೆ ನಾನು ಮೊದಲು ಕವಿತೆಯನ್ನು ಕಳಿಸಿದ್ದೆ. ಕವಿತೆ ಕಳಿಸಿದಾಗ ವಿನಯವಾಣಿ ಪತ್ರಿಕೆಯ ಉಪಸಂಪಾದಕರು ವೈ.ಎಂ. ಕೊಲಕರ್ ಅವರು ಹೇಳಿದರು, ನಾವು ಕವಿತೆಗಳನ್ನೆಲ್ಲ ನಾವು ಹೆಚ್ಚು ಪ್ರಕಟ ಮಾಡುವುದಿಲ್ಲ, ನೀವು ಲೇಖನಗಳನ್ನು, ಒಂದು ವೈಚಾರಿಕವಾದಂತಹ ಲೇಖನಗಳನ್ನು ಕಳಿಸಿದರೆ ನಾವು ಪ್ರಕಟ ಮಾಡ್ತೇವೆ ಅಂತ ಹೇಳಿದರು. ಅಲ್ಲಿಯವರೆಗೆ ನನಗೆ ಲೇಖನಗಳು ಅಂತ ಹೇಳಿದರೆ ಏನು, ಹೇಗೆ ಬರಿಬೇಕು ಅನ್ನುವ ಒಂದು ಕಲ್ಪನೆ ನನಗೆ ಇರಲಿಲ್ಲ. ಅಥವಾ ಬೇರೆ ಯಾರದ್ದೋ ಲೇಖನಗಳನ್ನು ನೋಡಿಕೊಂಡು ನಾನು ಬರೆದವಳು ಕೂಡ ಅಲ್ಲ. ಹಾಗಾಗಿ ನಾನು ಬರೀಲಿಕ್ಕೆ ಆರಂಭ ಮಾಡಿದ್ದೆ. ಏನು ಬರೆಯುವುದು ಅಂತ ಆಲೋಚನೆ ಮಾಡುವಾಗ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತಹ ಘಟನೆಗಳಿರ್ಬೋದು, ನಮ್ಮ ಅನುಭವಗಳಿರ್ಬೋದು, ಅದನ್ನೇ ಒಂದು ಆಧಾರವಾಗಿ ಇಟ್ಟುಕೊಂಡು ನಾನು ಮೊದಲ ಬಾರಿಗೆ ಸ್ವ ಅನುಕಂಪ ಅನ್ನುವಂಥ ಒಂದು ಲೇಖನವನ್ನು ಬರೆದೆ. ಆ ಲೇಖನ ಪ್ರಕಟ ಆದಮೇಲೆ ನನಗೆ ತುಂಬ ಹೆಸರು ಬಂತು ಆ ಲೇಖನದಿಂದ. ಅಂದರೆ ನಾನು ಯಾರ್ಯಾರಿಗೆ ಕಳಿಸಿದ್ದೇನೋ ಅವರೆಲ್ಲರೂ ಕೂಡ ಅವರ ಸ್ಟೇಟಸಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಅದನ್ನು ಶೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಮಂದಿ ನನಗೆ ಫೋನ್ ಮಾಡಿ ಕೂಡ ಹೇಳಿದರು, ನೀನು ಹೇಳುವಂಥ ವಿಚಾರಗಳು ನನ್ನದೇ ಕತೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ ನನಗೆ ಹೇಳಿದರು. ಓಕೆ, ಸ್ವ ಅನುಕಂಪ ಅನ್ನೋದೊಂದು ಕವಿತೆ ಮುಖಾಂತರ ನೀವು ಲೇಖನ ಮುಖಾಂತರ. ಹಾಗಾದ್ರೆ ಹೇಳಿ ಮೇಡಮ್, ಈ ಕವಿತೆ ಲೇಖನಕ್ಕಿರುವಂತಹ ವ್ಯತ್ಯಾಸಗಳನ್ನ ಹೇಳಿ. ಕವಿತೆ ಅಂತ ಹೇಳಿದರೆ ನಮಗೆ ಒಂದು ಪದ್ಯದ ಶೈಲಿಯಲ್ಲಿ ಇರ್ತದೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ನಾವು ಪೇಪರಲ್ಲಿ ನಾವು ಕೊಡಬೇಕಾದ್ರೆ ಕವಿತೆಯನ್ನು ಹೆಚ್ಚಾಗಿ ಪ್ರಕಟ ಮಾಡೋದಿಲ್ಲ. ಲೇಖನ ಅಂತ ಹೇಳಿದರೆ ಒಂದು ಮಾಹಿತಿಯ ಕಣಜ ಅದು. ನಾವು ಕವಿತೆಗೂ ಲೇಖನಕ್ಕೂ ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೇಖನ ಅಂತ ಹೇಳಿದರೆ ಅದರಲ್ಲಿ ಅನುಭವಗಳಿರ್ತದೆ, ಕಲ್ಪನೆಗಳಿರ್ತದೆ. ಅನುಭವ ಕಲ್ಪನೆ ಅಷ್ಟೇ ಅಲ್ಲದೆ ವಾಸ್ತವದ ಸತ್ಯ ಸಂಗತಿಗಳನ್ನು ಕೂಡ ನಾವು ಅದರಲ್ಲಿ ಹೇಳಬೇಕಾಗ್ತದೆ. ಇದು ಕವಿತೆ ಮತ್ತು ಲೇಖನಕ್ಕೆ ಇರುವಂತಹ ಪ್ರಮುಖವಾದಂತಹ ವ್ಯತ್ಯಾಸ. ಓಕೆ, ನೀವು ಕವಿತೆ ಮತ್ತು ಲೇಖನಕ್ಕಿರುವಂತಹ ವ್ಯತ್ಯಾಸಗಳನ್ನು ಹೇಳಿದರೆ, ಯಾರಾದರೂ ಕವಿಗಳ ಹತ್ರ ಇಲ್ಲಿ ಕೂತು ಕೇಳಿದಾಗ ಬಾಲ್ಯದಿಂದ ಆರಂಭ ಆಯಿತು ಅಂತ ಹೇಳಿದರೆ, ನೀವು ನಿಮ್ಮ D.Ed ಮುಖಾಂತರ ಆರಂಭವಾದಂತಹ ಒಂದು ಪಯಣದಲ್ಲಿ ನೀವು ತುಂಬಾ ಇಷ್ಟಪಟ್ಟು ಈ ಒಂದು ವಿಚಾರಕ್ಕೆ ಕವಿತೆ ಬರೀಲೇಬೇಕು ಅನ್ನೋದನ್ನು ಇಟ್ಟುಕೊಂಡು ಬರೆದಂತಹ ಕವಿತೆ ಯಾವುದಾದ್ರಿದೆ, ಲೇಖನಗಳು? ನಾನು ಇತ್ತೀಚೆಗೆ ಮುಖವಾಡದ ಬದುಕು ಅಂತ ಬರೆದಿದ್ದೆ. ಅಂದರೆ ಅದು ಒಂದು ಕನ್ನಡಿ ಮತ್ತು ಒಂದು ಮನುಷ್ಯನ ಸಂಬಂಧ ಹೇಗಿರ್ತದೆ ಅಂತ ಹೇಳಿ. ನಾವು ಕನ್ನಡಿಯಲ್ಲಿ ನೋಡ್ತೇವೆ, ನಕ್ಕಾಗ ನಗುವ, ಅತ್ತಾಗ ಅಳುವ ಕನ್ನಡಿಯು ನೀನು. ಅಂದರೆ ಅದು ಅಳ್ತದೆ, ಆದರೆ ಅದರಲ್ಲಿ ಯಾವುದೇ ಒಂದು ಫೀಲಿಂಗ್ಸ್ ಇರುವುದಿಲ್ಲ, ಭಾವನೆಗಳಿರುವುದಿಲ್ಲ. ನಮ್ಮ ಮುಖದಲ್ಲಿ ಒಂದು ನಗು ಇರ್ತದೆ, ಆದರೆ ಆ ಕನ್ನಡಿಯಲ್ಲಿ ಒಂದು ನಿರ್ಲಿಪ್ತ ಭಾವ ಇರ್ತದೆ ಅನ್ನುವಂಥ ಒಂದು ವಿಚಾರವನ್ನು ತೆಗೆದುಕೊಂಡು ನಾನು ಇದು ಮುಖವಾಡದ ಬದುಕು ಅಂತ ನಾನು ಒಂದು ಕವಿತೆ ಬರೆದೆ. ಮುಖವಾಡದ ಬದುಕು ಅನ್ನುವಂತಹ ಲೇಖನ ಕೂಡ ನಿನ್ನೆಯಷ್ಟೇ ಪ್ರಕಟ ಆಗಿದೆ. ಅದರ ಜೊತೆಗೆ ನಾನು ಮುಖವಾಡದ ಬದುಕು ಅನ್ನುವಂತಹ ಕವಿತೆಯನ್ನು ಕೂಡ ನಾನು ಬರೆದಿದ್ದೆ. ಓಕೆ, ಅಂದರೆ ಈಗಿನ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ವಾಸ್ತವ ಸತ್ಯಗಳನ್ನು ಬರಿತಾ ಇದ್ದೀರಾ ಅಂತ ಗೊತ್ತಾಯ್ತು. ಹೌದು. ಒಂದು ವಿಚಾರ ನನಗೆ ನಿಮ್ಮಲ್ಲಿ ಕೇಳಿ ತುಂಬಾನೇ ಖುಷಿ ಆಯಿತು. ಏನಂದ್ರೆ ನಿಮಗೆ ನೀವು ಬರೆದಂತಹ ಎಲ್ಲ ಲೇಖನಗಳನ್ನು ಒಗ್ಗೂಡಿಸಿ ಒಂದು ವಿಷಯ ಮಾಡಬೇಕು ಅಂತ. ಅದು ಯಾಕೆ ಬಂತು ಚಿಂತನೆ, ಅದರ ಬಗ್ಗೆ? ಯಾಕೆ ಅಂತ ಹೇಳಿದರೆ, ನಾನು
ಆ, ಇತ್ತೀಚೆಗೆ ಅಂತೂ ಒಂದು 6 ತಿಂಗಳಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕೆಲವರು ಹೇಳ್ತಾರೆ ನಾನು ಬಾಲ್ಯದಿಂದ ಡಿ.ಎಡಿಂದ ಬರೆದೆ ಅಂತ. ನಾನು ತುಂಬ ಬರೆದಿದ್ದೆ, ಆದರೆ ಅದನ್ನು ಯಾವುದರಲ್ಲಿ ಕೂಡ ಪ್ರಕಟ ಮಾಡಿರಲಿಲ್ಲ ನಾನು. ಅಂದರೆ ಒಂದು ಸ್ಟೇಟಸಲ್ಲಿ ಕೂಡ ನಾನು ಹಾಕಿರಲಿಲ್ಲ, ಎಲ್ಲವನ್ನು ಬರೆದು ಇಟ್ಟಿದ್ದೆ. ಆ ಇಟ್ಟ ಪುಸ್ತಕ ಕೂಡ ಕಳೆದು ಹೋಯಿತು. ಆಮೇಲೆ ಒಂದು 10 ವರ್ಷ, ಒಂದು 10ರಿಂದ 12 ವರ್ಷ ನಾನು ಏನೂ ಬರೀಲಿಲ್ಲ. ನಿಜವಾಗ್ಲೂ ಒಂದು 12 ವರ್ಷ ನನ್ನ ಏನು ಅಂದರೆ ಏನೂ ಬರಲಿಲ್ಲ. ನನ್ನ ಮದುವೆ ಆಯಿತು, ಸಾಂಸಾರಿಕ ಜೀವನ ಆರಂಭವಾಯಿತು, ವೃತ್ತಿ ಜೀವನ ಆರಂಭ ಆಯಿತು, ಎಲ್ಲವನ್ನು ಕೂಡ ನಾನು ಸ್ಟಾಪ್ ಮಾಡಿದೆ. ನಂತರ ಇತ್ತೀಚೆಗೆ ಒಂದು ಕೊರೋನಾ ಅವಧಿಯ ನಂತರ ಒಂದು ಫ್ರೀ ಆಗಿರುವಂತಹ ಸಂದರ್ಭದಲ್ಲಿ ನಾನು ಈ ಲೇಖನಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದೆ. ಓಕೆ, ಕವಿಗಳಿಗೆ ಆಗಿರ್ಬೋದು, ಯಾವುದೇ ಒಂದು ಪ್ರವೃತ್ತಿಯಲ್ಲಿ ಇರುವಂತಹ ಒಂದು ಪ್ರತಿಭಾನ್ವಿತರಿಗೆ ಸಿಕ್ಕಿದಂತಹ ಸಮಯ ಅಂದ್ರೆ ಅದು ಕೊರೋನಾ ಸಂದರ್ಭ. ಹೌದು, ಹೆಚ್ಚಾಗಿ ಮೊಬೈಲ್ ನೋಡ್ಲಿಕ್ಕೆ ಶುರು ಮಾಡಿದ್ರು, ಪ್ರತಿಭೆಗಳು ಹೊರಗೆ ಬಂತು. ಯಾವ ಒಂದು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಪೇಜ್ಗಳು ತುಂಬಾನೇ ಬಂತು. ಯಾವ ಒಂದು ಪೇಜ್ ಮುಖಾಂತರ ನಿಮ್ಮ ಒಂದು ಕವನ ಹೊರಗೆ ಬಂತ ಹೇಳಿ? ನಾನು ಅಂದರೆ ನನಗೆ ಮೊದಲು ನಾನು ನನ್ನ ಸ್ಟೇಟಸಲ್ಲಿ ಹಾಕ್ತಾ ಇದ್ದೆ. ಮೊದಲು ನನಗೆ ವಾಟ್ಸಪ್ಪಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ಕಲ್ಲಿರ್ಬೋದು ಈ ಬಳಗಗಳ ಪರಿಚಯ ನನಗೆ ಇರಲಿಲ್ಲ. ನಾನು ಒಮ್ಮೆ ಒಂದು ಹೆಪ್ಪುಗಟ್ಟಿದ ಮೌನ ಅನ್ನುವಂತಹ ಒಂದು ಲೇಖನವನ್ನು ಬರ್ತಿದ್ದೆ. ಇತ್ತೀಚೆಗೆ 6 ತಿಂಗಳಿಂದ ನನ್ನ ಪಯಣ ಆರಂಭವಾಯಿತು ಅಂತ ಹೇಳಿದೆ. ಹೇಗೆ ಆರಂಭ ಆಯಿತು ಅಂತ ಹೇಳಿದರೆ, ನನಗೆ ಒಂದು 6 ತಿಂಗಳ ಹಿಂದೆ ಏನೋ ಒಂದು ಮನಸ್ಸಿಗೆ ಏನೋ ಒಂದು ಬೇಸರದ ಒಂದು ವಿಚಾರ ನನ್ನಲ್ಲಿತ್ತು. ಆಗ ನಾನು ಅದನ್ನು ಯಾರಲ್ಲಿಯೂ ಹೇಳಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನ ಭಾವನೆಗಳನ್ನು ನಾನು ಅಕ್ಷರ ರೂಪಕ್ಕೆ ಇಳಿಸಿ ಹೆಪ್ಪುಗಟ್ಟಿದ ಮೌನ ಅನ್ನುವಂಥ ಒಂದು ಚಿಕ್ಕ ಲೇಖನವನ್ನು ಬರೆದೆ. ಆ ಲೇಖನವನ್ನು ನಾನು ಇರಲಿ ಒಂದು ಸ್ಟೇಟಸ್ಸಿಗೆ ಹಾಕಿಬಿಡುವ ಅಂತ ಹೇಳಿ ನಾನು ಸ್ಟೇಟಸ್ಸಿಗೆ ಹಾಕಿದೆ. ಆ ಸ್ಟೇಟಸ್ಸಿಗೆ ಹಾಕಿದಾಗ ತುಂಬ ಮಂದಿ ಅದನ್ನು ನೋಡಿ ಫೋನ್ ಮಾಡಿದ್ದು ಕೂಡ ಇದೆ. ನನಗೆ ನಿನ್ನ ಲೇಖನ ನೋಡಿ ತುಂಬ ಅಳು ಬಂತು ಅಂತ ಹೇಳಿ ಎಷ್ಟೋ ಮಂದಿ ಹೇಳಿದ್ದು ಕೂಡ ಇದೆ. ವಾಟ್ಸಪ್ಪಲ್ಲಿ ನನಗೆ 100ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂತು ಆ ಲೇಖನಕ್ಕೆ. ಮತ್ತು ನಾಗೇಶ್ ಕಾಮತ್ ಕಟ್ಪಾಡಿ ಅನ್ನುವವರು ನನ್ನ ಒಬ್ಬರು ಸ್ನೇಹಿತರು, ಅವರು ನನಗೆ ಹೇಳಿದರು, ನೀವು ಯಾಕೆ ಪೇಪರಿಗೆಲ್ಲ ಕಳಿಸಬಾರ್ದು ಇದನ್ನು ಅಂತ ಹೇಳಿದರು. ಹಾಗೆ ಪೇಪರಿಗೆ ಕಳಿಸೋದು ಅಂದರೆ ನನಗೆ ಯಾರ ಪರಿಚಯ ಇಲ್ಲ ಅಂತ ಹೇಳಿದೆ. ಆಗ ಯಶೋಧ ಗಾಣಿಗ ಅಂತ ಹೇಳಿ ಕುಂದಾಪುರ, ಅವರ ಒಂದು ಪರಿಚಯವನ್ನು ನನಗೆ ಅವರು ಮಾಡಿಕೊಟ್ರು. ಅವರ ಮೂಲಕ ನಾನು ತುಂಬ ವಾಟ್ಸಪ್ ಬಳಗಗಳಿಗೆ ನಾನು ಸೇರಿದೆ. ಅವರು ಅನೇಕ ಬಳಗಗಳು, ಉದಾಹರಣೆಗೆ ಭತ್ತದ ತೊರೆ ಇರ್ಬೋದು, ಗುರುಕುಲ ಪ್ರತಿಷ್ಠಾನ ಅಂತ ಇದೆ, ಅನೇಕ ಶ್ರೀಗಂಧ ಸಾಹಿತ್ಯ ಬಳಗ ಅಂತ ಇದೆ, ಅನೇಕ ಬಳಗಗಳಲ್ಲಿ ಅವರು ನನ್ನನ್ನು ಸೇರಿಸಿದರು. ಉಡುಪಿ ಸಾಹಿತ್ಯದ್ದು ಕೂಡ ಒಂದು ಬಳಗ ಇದೆ. ಎಲ್ಲರ ಪರಿಚಯ ಮಾಡಿಕೊಟ್ರು ಅವರು ನನಗೆ. ಮತ್ತು ಅನೇಕ ಪತ್ರಿಕೆಗಳ ಒಂದು ಕಾಂಟ್ಯಾಕ್ಟನ್ನು ಕೂಡ ಅವರು ನನಗೆ ಕೊಟ್ಟರು. ಈ ರೀತಿ ನೀವು ಬರೀರಿ, ಕಳಿಸಿ ಅಂತ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಅಲ್ಲಿಂದ ನಾನು ಫೇಸ್ಬುಕ್ಕಲ್ಲಿ ಇರುವಂತಹ ಅನೇಕ ಬಳಗಗಳಿಗೆ ಜಾಯ್ನ್ ಆದೆ, ವಾಟ್ಸಪ್ಪಲ್ಲಿ ಇರುವಂತಹ ಅನೇಕ ಬಳಗಗಳಿಗೆ ಜಾಯ್ನ್ ಆದೆ. ಅಲ್ಲಿ ಪ್ರತಿದಿನ ಒಂದೊಂದು ಸ್ಪರ್ಧೆಗಳನ್ನು ಕೊಡ್ತಾಯಿದ್ರು. ಆ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಈ ಮೂಲಕ ನಾನು ಈ ವಾಟ್ಸಪ್ ಮತ್ತು ಫೇಸ್ಬುಕ್ಕಿಗೆ ಎಂಟ್ರಿ ಆದೆ ಅಂತ ಹೇಳ್ಬೋದು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ ಮೇಡಮ್, ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಕವಿ ಐತ್ರಿ ಪ್ರಜ್ವಲ ಶಣೈ ಅವರು ಯಾವ ರೀತಿ ಕವಿಗಳು ಕವಿತೆಯನ್ನು ಬರೀತಾರೆ, ಲೇಖನಗಳನ್ನು ಬರೀತಾರೆ ಅನ್ನೋದನ್ನು ನಮ್ಮ ಜೊತೆ ಹೇಳ್ಕೊಳ್ತಾ ಇದ್ರು. ಇವರ ಜೊತೆ ಇನ್ನಷ್ಟು ಮಾತಾಡೋಣ. ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿರುವವರು ಪ್ರಜ್ವಲ ಶಣೈ ಅವರು ನಮ್ಮ ಜೊತೆ ಅವರ ಅನುಭವಗಳಾಗಿರ್ಬೋದು, ಅವರ ಒಂದು ಪ್ರವೃತ್ತಿಪರ ಒಂದು ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ನೀವು ಕವಿತೆಯ ಬಗ್ಗೆ ಆಗಿರ್ಬೋದು, ಲೇಖನಗಳ ಬಗ್ಗೆ ಹೇಳ್ತಾ ಇದ್ರಿ. ನಿಮ್ಮ ಒಂದು ಕೆಲವೊಂದು ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದರೆ, ಮನುಷ್ಯನ ಜೊತೆ ಮಾತು ಕಮ್ಮಿ. ಅದು ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ, ಮಾತು ಕಮ್ಮಿ ಅಂತ, ಬರೆಯುವುದು ತುಂಬಾನೇ ಜಾಸ್ತಿ ಅಂತ ಗೊತ್ತಾಯ್ತು. ಆದ್ರೆ ಏನಾಗ್ತದೆ ಅಂದ್ರೆ, ಕೆಲವೊಂದ್ಸತಿ ಕೆಲವರು ಬರೀತಾರೆ, ಆದ್ರೆ ಅದನ್ನು ಹೊರಗೆ ತೋರಿಸ್ಲಿಕ್ಕೆ ಇಷ್ಟಪಡುದಿಲ್ಲ. ಅಂತವರಿಗೆ ನೀವೇನು ಹೇಳ್ತೀರಾ? ಇಲ್ಲ, ಏನಂದರೆ ಒಂದು ಅವಕಾಶ ಸಿಕ್ಕಿದಾಗ ಖಂಡಿತ ಅದನ್ನು ಬಳಸ್ಕೊಳ್ಬೇಕು. ನಮಗೆ ಯಾರೋ ಒಂದು ಅವಕಾಶ ಕೊಡ್ತಾರೆ ಅಂತ ನಾವು ಕಾಯ್ತಾ ಕೂತ್ಕೊಂಡ್ರೆ ಖಂಡಿತವಾಗಿಯೂ ನಮಗೆ ಅವಕಾಶ ಸಿಗೋದಿಲ್ಲ. ನಾನು ಕೂಡ ಮೊದಲು ಯಾರಾದರೂ ಅವಕಾಶ ಕೊಡ್ತಾರೆ, ನಾನು ಇಷ್ಟು ಬರಿತೇನೆ ಅಂತ ಹೇಳಿ ನಾನು ನನ್ನ ಪಾಡಿಗೆ ಸುಮ್ಮನೆ ಇದ್ದೆ. ಆದಷ್ಟು ನಾವು ಬೇರೆ ಬೇರೆ ಈಗ ಬಳಗಗಳಿದೆ, ಆ ಬಳಗಗಳಿಂದ ನಾವು ನಮ್ಮನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಬೋದು. ಬರ್ದದನ್ನು ಹಾಗೆ ಇಟ್ಕೊಳ್ಬೇಡಿ. ನೀವು ನಿಮಗೆ ಅವಕಾಶ ಸಿಗ್ತದೆ ಅಂತ ಕಾಯ್ತಾ ಕೂತ್ಕೊಳ್ಬೇಡಿ, ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಮೇಡಮ್,
ಈಗ ನೀವು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದೀರಾ, ಎಷ್ಟನೇ ತರಗತಿಯ ಮಕ್ಕಳಿಗೆ ಪಾಠ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಎಲ್ಲ ಹೇಳಿ. ನಾವು 1ರಿಂದ 7ನೇ ತರಗತಿಯ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೇನೆ. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದ್ಮನೂರು ಮುಲ್ಕಿ ಇಲ್ಲಿ ನಾನು ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕನ್ನಡ ಭಾಷಾ ಶಿಕ್ಷಕಿ. ಏನಾಗಿದೆ ಅಂದರೆ ಮೇಡಮ್, ಈಗ ಕನ್ನಡಕ್ಕೆ ಜನ ಕಮ್ಮಿ ಇದ್ದಾರೆ, ಮಕ್ಕಳು ಕಮ್ಮಿ ಇದ್ದಾರೆ. ನಾವೆಲ್ಲ ಇರುವಾಗ ಸರ್ಕಾರಿ ಶಾಲೆ ಆಗಿರ್ಬೋದು ತುಂಬಾ ಜನ ಇದ್ದವರು ಈಗ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಅದು ಸತ್ಯವಾ? ಖಂಡಿತವಾಗಿ ಸತ್ಯ. ಏನಂದರೆ ಈಗ ಸರ್ಕಾರಿ ಮತ್ತು ಆಂಗ್ಲ ಮಾಧ್ಯಮ ಈ ಎರಡರಲ್ಲಿ ಏನಂದರೆ ಈಗ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರ ಆಗಿದೆ. ಎಲ್ಲರಿಗೂ ಇಂಗ್ಲಿಷ್ ಬೇಕು. ಹಾಗಾಗಿ ಇಂಗ್ಲಿಷ್ ಮಾಧ್ಯಮಕ್ಕೆ ಹೆಚ್ಚಾಗಿ ಜನರು ಸೇರಿಸ್ತಾ ಇದ್ದಾರೆ. ಮತ್ತು ಮೊದಲೆಲ್ಲ ಈಗ ನಾವೆಲ್ಲ ಕಲಿಯುವಾಗ ನಮಗೆ ಇಂಗ್ಲಿಷ್ ಮಾಧ್ಯಮ ಅನ್ನುವಂಥ ಒಂದು ಕಲ್ಪನೆಯೇ ಇರಲಿಲ್ಲ. ನಾವೆಲ್ಲರೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಕಲಿತಾ ಇದ್ದೆವು. ಆದರೆ ಯಾವಾಗ ಒಂದು ಸರ್ಕಾರ ಆಂಗ್ಲ ಮಾಧ್ಯಮಕ್ಕೆ ಪರ್ಮಿಷನನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು, ಆಗಿನಿಂದ ಈ ಸರ್ಕಾರಿ ಶಾಲೆಯ ಒಂದು ಅವನತಿ ಸ್ಟಾರ್ಟ್ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಂದು ಕನ್ನಡ ಭಾಷಾ ಶಿಕ್ಷಕಿ ಆಗಿಟ್ಟುಕೊಂಡು ಎಷ್ಟು ವರ್ಷದ ನಿಮಗೆ ಒಂದು ಅನುಭವ ಇದೆ? ನಾನಂದರೆ ಆ್ಯಕ್ಚುಲಿ ಏನಂದರೆ ಕನ್ನಡ ಭಾಷಾ ಶಿಕ್ಷಕಿ ಅಂತ ಹೇಳಿ ನನಗೆ ಅಪಾಯಿಂಟ್ಮೆಂಟ್ ಆಗಿದ್ದು ಕನ್ನಡ ಭಾಷೆ. ಆದರೆ ನಾನು ಕಲಿತದ್ದು ವಿಜ್ಞಾನ ವಿಭಾಗದಲ್ಲಿ, ನನ್ನ ಡಿಗ್ರಿ ಆದದ್ದು ಕೂಡ BSc ವಿಭಾಗದಲ್ಲಿ, ನಾನು D.Ed ಮಾಡಿದ್ದು ಕೂಡ ವಿಜ್ಞಾನದಲ್ಲಿ. ಆದರೆ ಅಪಾಯಿಂಟ್ಮೆಂಟ್ ಆಗುವಾಗ ಅಲ್ಲಿ ಜನರಲ್ ಕನ್ನಡ ಪೋಸ್ಟ್ ಮಾತ್ರ ಇತ್ತು. ನಾನು ಅದನ್ನು ಬರೆದೆ. ಆಗ ನನಗೆ ಸಾಮಾನ್ಯ ಕನ್ನಡ ಶಿಕ್ಷಕಿಯಾಗಿ ನಾನು ಅಪಾಯಿಂಟ್ ಆದೆ. ಒಂದು ತಿರುವು ಅಂತ ಹೇಳ್ಬೋದು. ಹೌದು. ಈ ಒಂದು ತಿರುವು ಬಂದದ್ದು ನಿಮ್ಮ ಲೈಫಲ್ಲಿ ಒಳ್ಳೇದಾಯ್ತಾ ಬೇಡ ಇತ್ತು ಅನ್ನೋ? ಇಲ್ಲ, ಒಳ್ಳೇದಾಯಿತು. ಯಾಕಂದರೆ ನಾನು ಸಾಮಾನ್ಯ 2008ರಲ್ಲಿ ನನ್ನ D.Ed ಶಿಕ್ಷಣ ಮುಗೀತು. 2008ರಿಂದ 2016ರವರೆಗೆ ನಾನು ಒಂದು ಸರ್ಕಾರಿ ಉದ್ಯೋಗ ಬೇಕು ಅಂತ ನಾನು ತುಂಬ ಕಾತರಿಸಿದ್ದೆ, ಹಂಬಲಿಸಿದ್ದೆ. ಆದರೆ ನನಗೆ ಸಿಕ್ಕಿರಲಿಲ್ಲ. ಅದು ತುಂಬ ಪ್ರಯತ್ನ ಪಟ್ಟೆ. ಯಾಕಂದರೆ ಇದನ್ನು ನಾನು ಕಂಡ ಸವಾಲುಗಳು ಅನ್ನುವಂತಹ ಒಬ್ಬ ಮಹಿಳಾ ಶಿಕ್ಷಕಿಯಾಗಿ ಏನೆಲ್ಲ ಫೇಸ್ ಮಾಡ್ತೇವೆ ನಾವು. ಒಂದು ಪ್ರೈವೇಟ್ ಶಾಲೆಗೆ ಹೋದಾಗ ನಮಗೆ ಅತ್ಯಂತ ಕಡಿಮೆ ಸಂಭಾವನೆ ಸಿಗ್ತದೆ. 1,000 2,000ದಲ್ಲಿಯೂ ನಾವು ಕೆಲಸ ಮಾಡಿದ್ದಿದೆ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಸರ್ಕಾರಿ ಉದ್ಯೋಗ ಇದ್ದರೆ ನಮಗೆ ಒಂದು ಭದ್ರತೆ ಅಲ್ವಾ ಅನ್ನುವಂತಹ ಒಂದು ವಿಚಾರ ನನ್ನಲ್ಲಿ ಆಗಾಗ ಮೂಡ್ತಾ ಇತ್ತು. ನಾನು 2016ರಲ್ಲಿ ನನಗೆ ಫಸ್ಟ್ ಅಪಾಯಿಂಟ್ ಆಯಿತು. ಹೇಗೆ ಆಯಿತು ಅಂತ ಹೇಳಿದರೆ, ಒಂದು 8-10 ವರ್ಷದ ಬಳಿಕ ಒಂದು TET ಅನ್ನುವಂತಹ ಒಂದು ಹೊಸ ಪರೀಕ್ಷೆಯನ್ನು ಇಟ್ಟರು ಸರ್ಕಾರ. ಆ TETಯಲ್ಲಿ 2.5 ಲಕ್ಷದಲ್ಲಿ 2,000 ಜನ ಮಾತ್ರ ಪಾಸಾಗಿದ್ದರು, 1% ರಿಸಲ್ಟ್. ಹಾಗಾಗಿ ಅದರಲ್ಲಿ ನಾನು ಪಾಸಾಗಿರೋದ್ರಿಂದ ನನಗೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಅಪಾಯಿಂಟ್ ಆಯಿತು. ನನಗೆ ಬ್ಯಾಂಗ್ಳೂರಲ್ಲಿ ಅಪಾಯಿಂಟ್ ಆಗಿ ಅಲ್ಲಿ ನಾನು ಸೇರಬೇಕು ಅನ್ನುವಂತಹ ಒಂದು ಸಂದರ್ಭ ಬಂತು. ಆಗ ಏನಾಯಿತು ಅಂದರೆ, ನಮ್ಮ ಫ್ಯಾಮಿಲಿ ಕಾರ್ಕಳಕ್ಕೆ ಶಿಫ್ಟ್ ಆಯಿತು ಬ್ಯಾಂಗ್ಳೂರಿಂದ. ಆಗ ನಾನು ಕಾರ್ಕಳಕ್ಕೆ ಬಂದ ನಂತರ ಹೇಗೆ ಮತ್ತೆ ನಾನು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡೋದು? ಒಂದು ಸೈಡಲ್ಲಿ ನಾವು ಫ್ಯಾಮಿಲಿಯನ್ನು ಬಿಡಬೇಕು, ಮಗುವನ್ನು ಇಲ್ಲಿ ನನ್ನ ಅಮ್ಮನ ಹತ್ತಿರ ಇಲ್ಲಿ ಬಿಡಬೇಕು. ಇಂತಹ ಸಂದರ್ಭದಲ್ಲಿ ಈ ಕೆಲಸ ಬೇಕಾ ಬೇಡವಾ ಅನ್ನುವ ಕನ್ಫ್ಯೂಷನ್ ನನಗೆ ತುಂಬ ಆಗಿತ್ತು. ಆದರೂ ಕೂಡ ನಾನು ಜಾಯಿನ್ ಆದೆ 2016ರಲ್ಲಿ. ಬ್ಯಾಂಗ್ಳೂರಿಗೆ ಪ್ರತಿ ಶನಿವಾರ ಭಾನುವಾರ ನಾನು ಊರಿಗೆ ಬರ್ತಾ ಇದ್ದೆ. ತಿಂಗಳಿಗೆ 4 ಬಾರಿ ಅಂದರೂ ಕೂಡ 3,000 ಕಿಲೋಮೀಟ್ರನ್ನು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. 2019ರಲ್ಲಿ ನನಗೆ ಇಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ ಸಿಕ್ಕಿತ್ತು. ಈಗ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಇದ್ದೇನೆ, ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಿಮಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಪಾಠ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಮತ್ತೊಂದು ವಿಚಾರ ಹೇಳಬೇಕಾದ್ರೆ, ನೀವು ಒಂದು ಬಹಳಷ್ಟು ಪ್ರಕಾರಗಳ ಮನಸ್ಸುಗಳನ್ನು ನೋಡುವವರು. ಮಕ್ಕಳಂದರೆ ಒಂದೇ ರೀತಿ ಇರಲ್ಲ ಅಂತ ಹೇಳ್ತಾರಲ್ಲ, ನೀವು ಏನು ಹೇಳ್ತೀರಾ ಈಗಿನ ಕಾಲದ ಇತ್ತೀಚಿನ ಮಕ್ಕಳ ಭಾವನೆಗಳ ಬಗ್ಗೆ ಆಗಿರ್ಬೋದು, ಅವರ ಒಂದು ತಲೆಯಲ್ಲಿ ಮೆಂಟಾಲಿಟಿ ಅನ್ನೋದು ಯಾವ ರೀತಿ ಇರ್ತದೆ ನೀವು ಹೇಳಿ? ಏನಂದರೆ, ಈಗ 1ರಿಂದ 5ನೇ ತರಗತಿಯ ಮಕ್ಕಳು ಅಂದರೆ ತುಂಬ ಮುಗ್ಧರು. ಮೊದಲು 1ರಿಂದ 7ನೇ ತರಗತಿ ಅಂತ ಹೇಳ್ಬೋದಾಗಿತ್ತು. ಆದರೆ ಈಗ 1ರಿಂದ 5ನೇ ತರಗತಿಯ ಮಕ್ಕಳಂದರೆ ತುಂಬ ಮುಗ್ಧರು. ಒಂದು 5, 6, 7ನೇ ತರಗತಿಗೆ ಬಂದಾಗ ಈ TV ಮಾಧ್ಯಮಗಳ ಪ್ರಭಾವ ಇರ್ಬೋದು, ಮನೆಯ ವಾತಾವರಣ ಇರ್ಬೋದು, ಮಕ್ಕಳು ನಮ್ಮನ್ನು ಜಡ್ಜ್ ಮಾಡ್ತಾರೆ. ಏನಂದರೆ, ಈ ಟೀಚರ್ ಹೀಗೆ. ಮೊದಲು ನಾವೆಲ್ಲ ಜಡ್ಜ್ ಮಾಡ್ತಾ ಇರಲಿಲ್ಲ ನಮ್ಮ ಶಿಕ್ಷಕರನ್ನು. ನಮ್ಮ ಶಿಕ್ಷಕರು ಏನು ಹೇಳಿದರೂ ಕೂಡ ನಾವು ಒಪ್ಪಿಕೊಳ್ತಾ ಇದ್ದೋ, ಹೌದು ನಮ್ಮ ಟೀಚರ್ ಹೇಳಿದ್ದಾರೆ ಅಂತ. ಆದರೆ ಈ ಮಕ್ಕಳು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಾವು ಮಾದರಿಯಾಗಿರಬೇಕು. ಮೊದಲು ನಾನೇ ತಪ್ಪು ಮಾಡಿ ನಮ್ಮ ಮಕ್ಕಳಿಗೆ ನೀವು ಈ ರೀತಿ ಮಾಡಬಾರ್ದು ಅಂತ ಹೇಳಿದರೆ ಅದಕ್ಕೆ ಒಂದು ಮೌಲ್ಯ ಇರುವುದಿಲ್ಲ. ಹಾಗಾಗಿ ನಾವು ಒಂದು ಮಾದರಿಯಾಗಿರಬೇಕು. ಮಕ್ಕಳ ಮನಸ್ಸು ತುಂಬ ಮುಗ್ಧ. ಆದರೂ ಕೂಡ ಅದರಲ್ಲಿ ಈಗ ಏನಾಗಿದೆ, TV ಮಾಧ್ಯಮದ ಪ್ರಭಾವದಿಂದ ಒಂದು ಸ್ವಲ್ಪ ಅವರಲ್ಲಿ ಒಂದು ಬದಲಾವಣೆ ಕಂಡಿದೆ. ಅದನ್ನು ನಾವು ಸರಿ ಮಾಡುವಂತಹ ಕಾರ್ಯವನ್ನು ನಾವು ಶಾಲೆಯಲ್ಲಿ ಮಾಡಬೇಕಾಗಿದೆ. ಒಂದು ನೈತಿಕ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕಾಗಿದೆ.
ಕೆಲವೊಂದು ವಿಚಾರಗಳನ್ನು ನಾವು ಏನು ಮಾಡ್ತೇವೆ ಅಂದರೆ ಖಾಲಿ ಪುಸ್ತಕದಿದ್ದದ್ದು ಮಾತ್ರ ಕಲೀಲಿಕ್ಕಲ್ಲ, ಹೊರಗಿನ ಪ್ರಪಂಚ ಕಲಿಬೇಕು ಅಂತ ಹೇಳ್ತಾರೆ. ಅದು ಕೆಲವೊಂದು ಶಾಲೆಗಳಲ್ಲೂ ಸಿಗ್ತದೆ, ಕೆಲವೊಂದು ಟೀಚರ್ಸ್ಗಳಿಂದ ಮುಖಾಂತರ ಸಿಗ್ತದೆ. ಮತ್ತೊಂದು ವಿಚಾರ ಹೊರತುಪಡಿಸಬೇಕಾದ್ರೆ ನಾನು ಮಕ್ಕಳನ್ನ ದಾರಿ ತಪ್ಪಿಸ್ತಿದೆ ಮೊಬೈಲು, ಪುಸ್ತಕದ ಕಡೆ ಗಮನ ಹರಿಸ್ತಿಲ್ಲ ಅಂತ. ಮತ್ತೆ ಕವಿತೆ ಕವನ ಓದುವವರ ಸಂಖ್ಯೆ ಬಹಳಷ್ಟು ಕಮ್ಮಿ ಆಗ್ತಾ ಇದೆ, ಅದರ ಬಗ್ಗೆ ನೀವೇನು ಹೇಳ್ತೀರಾ? ಕವಿತೆ ಕವನಗಳನ್ನು ಓದುವವರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ, ಇದನ್ನು ನಾನು ಒಪ್ಪಿಕೊಳ್ತೇನೆ. ಅಂದರೆ ಈಗ ಯಾರಿಗೂ ಒಂದು ಸಮಯ ಇಲ್ಲ. ಅಂದರೆ ಈಗ ಒಂದು ಪುಸ್ತಕ ಆದರೆ ಮೊದಲೆಲ್ಲ ಒಂದೊಂದು ಕಾದಂಬರಿ, ಈಗ ಬೇಂದ್ರೆಯವರು ಬರೆದಂತಹ ಇಷ್ಟಿಷ್ಟು ದಪ್ಪ ಪುಸ್ತಕವನ್ನು ಮೊದಲೆಲ್ಲ ಓದ್ತಾ ಇದ್ರು. ಯಾಕೆ ಅಂತ ಹೇಳಿದರೆ ಮೊಬೈಲ್ ಇರಲಿಲ್ಲ ಆಗ. ಈಗ ಏನಾಗಿದೆ, ಈಗ ಮೊಬೈಲ್ ಬಂದು ಈಗ ಇವನ್ ನಾವು ಕೂಡ ಪುಸ್ತಕಕ್ಕಿಂತ ಮೊಬೈಲ್ಗೆ ಹೆಚ್ಚು ನಾವು ಎಡಿಕ್ಟ್ ಆಗ್ತಾ ಇದ್ದೇವೆ. ಅಂದರೆ ಎಲ್ಲವೂ ಕೂಡ ಪುಸ್ತಕದಲ್ಲಿ ಇರುವಂತಹ ವಿಷಯವೇ ನಮಗೆ ಮೊಬೈಲಲ್ಲಿ ಇವಾಗ ಸಿಗ್ತಾ ಇದೆ. ಹಾಗಾಗಿ ಮೊಬೈಲಿಂದ ಒಂದು ಅನುಕೂಲವೂ ಇದೆ, ಅನನುಕೂಲವೂ ಇದೆ ಅಂತ ನಾನು ಹೇಳ್ತೇನೆ. ನಾನು ಕೂಡ ಹೇಳ್ತೇನೆ ಅನುಕೂಲ ಅಂದರೆ ಈಗಿನ ನೋಡಿ ಸ್ಟೇಟಸ್ ಕಥೆಗಳಾಗಿರ್ಬೋದು, ಸ್ಟೇಟಸ್ ಮುಖಾಂತರ ಕವಿತೆಗಳು ಲೇಖನಗಳನ್ನು ಹಾಕ್ತಾರೆ. ನಾವು ಎಲ್ಲ ಹೀಗೆ ನೋಡ್ತೇವೆ ಏನು ಇರಬಹುದು ವಿಚಾರಗಳು ಅಂತ, ಕೆಲವರು ಸ್ಕಿಪ್ ಮಾಡ್ತಾ ಹೋಗ್ತಾರೆ. ನೀವೇನು ಹೇಳ್ತೀರಾ, ಮೊಬೈಲ್ ಅಲ್ಲಿ ಕವನ ಕವಿತೆ ಹಾಕೋದು ಒಳ್ಳೇದಲ್ವಾ, ಏನು ಹೇಳ್ತೀರಾ ನೀವು? ಒಳ್ಳೇದೇ. ಅಂದರೆ ಯಾರಿಗೆ ಆಸಕ್ತಿ ಇದೆ ಅವರು ಅದನ್ನು ಖಂಡಿತವಾಗಿ ನೋಡ್ತಾರೆ. ಯಾರಿಗೆ ಆಸಕ್ತಿ ಇಲ್ಲ ಅವರನ್ನು ನಾವು ಒತ್ತಾಯಪೂರ್ವಕವಾಗಿ ನೋಡಿ ಅಂತ ನಾವು ಖಂಡಿತ ಹೇಳುವುದಿಲ್ಲ. ಈಗ ನಾನು ಅನೇಕ ಕವಿತೆಗಳನ್ನು ಮತ್ತು ಲೇಖನಗಳನ್ನು ನನ್ನ ಸ್ಟೇಟಸಲ್ಲಿ ಹಾಕ್ತೇನೆ. ಆಸಕ್ತಿ ಇರೋರು ತುಂಬ ಮಂದಿ ಹೇಳ್ತಾರೆ, ನಾನು ಫಸ್ಟ್ ನಿನ್ನ ಸ್ಟೇಟಸ್ ನೋಡೋದು, ನಿನ್ನ ಸ್ಟೇಟಸ್ ನೋಡುವಾಗ ನನಗೆ ಖುಷಿ ಆಗ್ತದೆ ಅಂತ ಹಲವಾರು ಮಂದಿ ನನಗೆ ಹೇಳ್ತಾರೆ. ಹಾಗಾಗಿ ಅಂಥವರನ್ನು ನಾವು ಹೆಚ್ಚು ಇಷ್ಟಪಡ್ತೇವೆ. ನೀವು ಬರೆದಂತಹ ಯಾವ ಲೇಖನ ಅದೆಷ್ಟು ಪ್ರಶಸ್ತಿ ಪಡ್ಕೊಂಡಿದೆ? ಪ್ರಶಸ್ತಿ ಅಂತ ಅಲ್ಲ, ನಾನು ಬರೆದ ಹಲವಾರು ಲೇಖನಗಳು ಇಂಥದ್ದು ಅಂತ ನಾನು ಪಾಯಿಂಟ್ಔಟ್ ಮಾಡೋದಿಲ್ಲ. ನಾನು ಮೊದಲು ಹೇಳಿದ ಹಾಗೆ ಸ್ವ ಅನುಕಂಪ, ಅದಕ್ಕೆ ನನಗೆ ತುಂಬ ಕಮೆಂಟ್ಸ್ ಬಂತು. ಹೊಂದಾಣಿಕೆ ಬದುಕು ಬರೆದೆ, ಮನಸ್ಸೆಂಬ ಮರ್ಕಟ ಅಂತ ಬರೆದೆ, ಇನ್ನು ಚಪ್ಪಾಳೆ ತಟ್ಟುವ ಕೈಗಳು ಅಂತ ಬರೆದೆ, ಮುಖವಾಡದ ಬದುಕು ಬರೆದೆ. ಇನ್ನು ವಿನಯವಾಣಿಯಲ್ಲಿ 20ಕ್ಕೂ ಹೆಚ್ಚು ಲೇಖನ ಈ 6 ತಿಂಗಳ ಅವಧಿಯಲ್ಲಿ, ಜನವರಿಯಿಂದ ಜೂನ್ವರೆಗೆ ನನ್ನ 25ಕ್ಕೂ ಹೆಚ್ಚು ಲೇಖನಗಳು ವಿನಯವಾಣಿಯಲ್ಲಿ ಪ್ರಕಟ ಆಗಿದೆ. ಇನ್ನು ನನಗೆ ವೈಎಂ ಕೊಲಾಕಾರ್ ಅವರು, ಅಂದರೆ ವಿನಯವಾಣಿ ಪತ್ರಿಕೆಯ ಉಪಸಂಪಾದಕರು ನನಗೆ ಒಮ್ಮೆ ಕೇಳಿದರು, ನೀವು ಮಹಿಳಾ ಧ್ವನಿಗೆ ಬರಿತೀರಾ ಅಂತ ಹೇಳಿ. ನಾನು ಆಯಿತು ಅಂತ ಹೇಳಿದೆ. ಇಷ್ಟು ದಿನ ನಾನು ಲೇಖಕರ ಚಾವಡಿಗೆ ಬರಿತಾ ಇದ್ದೆ, ಈಗ ಲೇಖಕರ ಚಾವಡಿಯಲ್ಲಿಯೂ ಕೂಡ ಬರಿತಾ ಇದ್ದೇನೆ. ಅದರ ಜೊತೆಗೆ ಪ್ರತಿ ಗುರುವಾರ ಮಹಿಳಾ ಧ್ವನಿಯಲ್ಲಿ, ನಂದು ಈಗ ಮಹಿಳಾ ಧ್ವನಿಯಲ್ಲಿ 6ನೇ ಲೇಖನ. ಕಳೆದ ಬಾರಿಯ ಒಂದು ಗುರುವಾರ ಅಪ್ಪನೆಂಬ ಮಗಳೆಂಬ ಮುತ್ತು ಅಪ್ಪನ ಪಾಲಿನ ಸಂಪತ್ತು ಅಂತ ನಾನು ಬರೆದಿದ್ದೆ. ಹೀಗೆ ಮಹಿಳಾ ಧ್ವನಿಯಲ್ಲಿ ಕೂಡ ನನ್ನ ಲೇಖನಗಳು ಬರ್ತಾ ಇದೆ. ನೀವು ಇನ್ನು ಯಾವುದಾದ್ರೂ ಈ ಒಂದು ವಿಚಾರದ ಬಗ್ಗೆ ನನಗೆ ಒಂದು ಬರಿಬೇಕು ಲೇಖನ ಅನ್ನೋದ್ರದ್ದು, ಯಾವ ವಿಚಾರದ ಬಗ್ಗೆ ಆಗಿದೆ? ನನಗೆ ತುಂಬ ಕಾಡುವಂತಹ ವಿಚಾರ ಅಂತ ಹೇಳಿದರೆ, ಇತ್ತೀಚೆಗೆ ನಮ್ಮ ಮನೆಯ ಒಂದು ಪಕ್ಕದಲ್ಲಿ ಒಂದು ಹಸು ಅದು ಮೇಲಿಂದ ಕೆಳಗೆ ಬಿದ್ದಿತ್ತು. ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ, ಅಂದರೆ ಅದು 1 ತಿಂಗಳ ಕರು ಇತ್ತದಕ್ಕೆ, ಬಿದ್ದಂತಹ ಸಂದರ್ಭದಲ್ಲಿ ಅದನ್ನು ಎತ್ತಲಿಕ್ಕಾಗಲಿಲ್ಲ. ಒಂದು 15-20 ಮಂದಿ ಬರಬೇಕಾಯಿತು. ನಂತರ ಅದನ್ನು ಅವರು ಅದನ್ನು ಕಟ್ಟಿದ್ರು ಅದಕ್ಕೆ, ಅಂದರೆ ಅದು ಏಳಲಿಕ್ಕಾಗ್ತಾ ಇರಲಿಲ್ಲ. 1 ತಿಂಗಳದು ಹಾಗೇ ಇತ್ತು, ತಲೆಯನ್ನು ಎತ್ತಲಿಕ್ಕಾಗ್ತಾ ಇರಲಿಲ್ಲ. ಅದು ತುಂಬ ಕೂಗ್ತಾ ಇತ್ತು, ನಮ್ಮ ಮನೆಯ ಹಿಂದೆ ಇತ್ತು. ಅಂದರೆ ಈಗ ಮನುಷ್ಯ ಆದರೆ ಹೇಳ್ಕೊಳ್ಬೋದು ನಮಗೆ ಇಂತಹ ನೋವಿದೆ ಹೀಗಿದೆ ಅಂತ ಹೇಳಿ, ಆದರೆ ಆ ಮೂಕ ಪ್ರಾಣಿಗಳ ನೋವಿದೆ ಅಲ್ವಾ, ಅದು 1 ತಿಂಗಳಾದ ನಂತರ ಇತ್ತೀಚೆಗೆ 1 ವಾರದ ಹಿಂದೆ ಅದು ಹೋಯಿತು. ಆದರೂ ಕೂಡ ನನಗೆ ಫೀಲ್ ಆಯಿತು, ನಾನು ಇದರ ಬಗ್ಗೆ ಒಂದು ಬರಿಬೇಕು. ಒಂದು ಮೂಕ ಪ್ರಾಣಿಗಳಿಗೂ ಕೂಡ ಎಷ್ಟು ನೋವಿರ್ತದೆ, ಅದನ್ನು ನೋಡುವವರು ಯಾರಿಲ್ಲ, ಕಸಾಯಿಖಾನೆಗೆ ಅಟ್ತಾರೆ ಅಥವಾ ಸತ್ತರೆ ಅಂದರೆ ಸಾಯ್ಲಿ ಅನ್ನುವಂತಹ ಒಂದು ಮನೋಭಾವನೆ ಇರ್ತದೆ. ಆದರೆ ನಿಜಕ್ಕೂ ನಾನು ನಮ್ಮ ನೆರೆಯ ಮನೆಯವರನ್ನು ನಾನು ಪ್ರಶಂಸೆ ಮಾಡಬೇಕು. ಯಾಕಂದರೆ ಅವರು 1.5 ತಿಂಗಳ ಹತ್ತಿರ ಅವರು ತುಂಬ ಖರ್ಚು ಮಾಡಿದರು ಆ ಹಸುವಿಗೋಸ್ಕರ. ಅದರ ಕಷ್ಟವನ್ನು ನೋಡಲಿಕ್ಕಾಗದೆ ದಿನ ಅದಕ್ಕೆ ಅಯೋಡೆಕ್ಸ್ ಏನೇನೋ ಎಲ್ಲ ತುಂಬ ತಿಕ್ತಾ ಇದ್ರು, ತುಂಬ ಅದರ ಜೊತೆ ಇರ್ತಾ ಇದ್ರು, ಫ್ಯಾನ್ ಎಲ್ಲ ಹಾಕಿದ್ರು. ನನಗೆ ಅಂದರೆ ಇಂಥವರು ಇರ್ತಾರೆ ನಮ್ಮ ನಡುವಿನಲ್ಲಿ ಅಂತ ಹೇಳಿ ನನಗೆ ಅನ್ನಿಸ್ತು. ಇದರ ಬಗ್ಗೆ ಒಂದು ಲೇಖನವನ್ನು ಬರಿಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಬರೆಯುವಂತಹ ಕವನ ಆಗಿರ್ಬೋದು, ಲೇಖನಗಳನ್ನು ನಿಮ್ಮ ವಿದ್ಯಾರ್ಥಿಗಳಂತೂ ಖಂಡಿತ ಓದ್ತಾರಿರ್ಬೋದು. ಖಂಡಿತ ಮೇಡಮ್ ನನಗೂ ಒಂದು ಹೇಳಿ, ಹೇಗೆ ಬರಿತೀರಾ ಅನ್ನೋದು ಕೇಳಿದವರು ಯಾರಾದರೂ ಇದ್ದಾರಾ? ಆ್ಯಕ್ಚುಲಿ ಅಂದರೆ ನಮ್ಮ ಮಕ್ಕಳಿಗೆ
ಕಲಿಕಾ ಚೇತರಿಕೆ ಅನ್ನುವಂಥ ಒಂದು ಉಪಕ್ರಮ ಬಂತು 2 ವರ್ಷದ ಹಿಂದೆ. ಕೊರೋನಾ ಸಂದರ್ಭದಲ್ಲಿ 2 ವರ್ಷ ಮಕ್ಕಳಿಗೆ ಕಲಿಕಾ ನಷ್ಟ ಆಗಿತ್ತು. ಆ ನಷ್ಟ ಆದಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕಲಿಕಾ ಚೇತರಿಕೆ ಅನ್ನುವಂತಹ ಒಂದು ಪುಸ್ತಕ, ಅಂದರೆ ಪಠ್ಯ ಪುಸ್ತಕವನ್ನು ಹೊರತುಪಡಿಸಿ ಕಲಿಕಾ ಚೇತರಿಕೆಯನ್ನೇ ನೀವು ಮಕ್ಕಳಿಗೆ ಬೋಧಿಸಬೇಕು ಅಂತ ಹೇಳಿ ಒಂದು ಆದೇಶ ಬಂತು. ಆ ಕಲಿಕಾ ಚೇತರಿಕೆಯಲ್ಲಿ ಏನಿದೆ ಅಂತ ಹೇಳಿದರೆ ಎಲ್ಲವೂ ಕೂಡ ಸಾಹಿತ್ಯ, ಎಲ್ಲವೂ ಅಂದರೆ ಅದು ಹೈ ಲೆವೆಲ್ ಇದೆ ಅಂತ ತುಂಬ ಜನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದನ್ನು ನಾವು ಮಕ್ಕಳಿಗೆ ಕಲಿಸಲಿಕ್ಕೆ ಸಾಧ್ಯವಾ ಅಂದರೆ ಅದರಲ್ಲಿ ಇರುವಂಥದ್ದು ಏನಂದರೆ, ಒಂದು ಅಪೂರ್ಣ ಕಥೆಯನ್ನು ಕೊಟ್ಟಿರ್ತಾರೆ, ಅದನ್ನು ಪೂರ್ತಿ ಮಾಡಿ ಅಂತ ಹೇಳಿರ್ತಾರೆ, ಅಥವಾ ಒಂದು ಚಿತ್ರ ಕೊಟ್ಟಿರ್ತಾರೆ, ಅದಕ್ಕೆ ಶೀರ್ಷಿಕೆಯನ್ನು ಕೊಡಿ ಅಂತ ಹೇಳಿರ್ತಾರೆ, ಅಥವಾ ಒಂದು 10 ಪದವನ್ನು ಕೊಟ್ಟಿರ್ತಾರೆ, ಆ 10 ಪದವನ್ನು ಬಳಸಿಕೊಂಡು ನೀವೊಂದು ಕವಿತೆ ಬರೀರಿ ಅಂತ ಹೇಳ್ತಾರೆ. ಇದೇ ರೀತಿ ಒಂದು 6th ಹಿಡಿದು ಒಂದು 4ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಕೂಡ ಒಂದು ನಾಟಕ ಕೊಟ್ಟಿರ್ತಾರೆ. ಆ ನಾಟಕವನ್ನು ನೀವು ಕತೆ ರೂಪದಲ್ಲಿ ಬರೀರಿ. ಈ ಥರ ಒಂದು ಚಟುವಟಿಕೆಗಳು ಅದರಲ್ಲಿತ್ತು. ಎಲ್ಲರೂ ಹೇಳಿದರು, ಇಲ್ಲ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ, ನಮಗೆ ಸಾಧ್ಯ ಇಲ್ಲ ಅಂತ ಟೀಚರ್ಸ್ನವರು ತುಂಬ ಮಂದಿ ಹೇಳಿದರು. ನಾನು ನೋಡುವ ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ. ಮಕ್ಕಳಿಗೆ ಹೆಚ್ಚು ಅಂತಹ ಚಟುವಟಿಕೆಗಳನ್ನು ನಾನು ಕೊಟ್ಟೆ. ಆ ಪದಗಳನ್ನು ಮೊದಲು ನಾನು ಬರೆದು ತೋರಿಸಿದೆ, ನೋಡಿ ಈ ಥರ ನಾನು ಬರೆದಿದ್ದೆ, ನೀವು ಕೂಡ ಬರೀರಿ ಅಂತ. ಮೊದಲು ಮಕ್ಕಳು ಏನು ನಮಗೆ ಆಗೋದಿಲ್ಲ ಟೀಚರ್ ಅಂತ ಹೇಳಿ ಸುಮ್ಮನೆ ಕೂತರು ಮಕ್ಕಳು. ನಂತರ ಆಯಿತು ನಿಮಗೆ ಅರ್ಧ ಗಂಟೆ ಕೊಡ್ತೇನೆ, 1 ಗಂಟೆ ಕೊಡ್ತೇನೆ ಅಂತ. ಮಕ್ಕಳಿಗೆ ಸಮಯ ಕೊಡಬೇಕು ನಾವು. ಈಗ ಕೊಟ್ಟು ಅರ್ಧ ಗಂಟೆಯಲ್ಲಿ ಅಥವಾ 10 ನಿಮಿಷದಲ್ಲಿ ನೀವು ಬರೆದು ಕೊಡಿ ಅಂತ ಹೇಳಿದರೆ ಖಂಡಿತ ಸಾಧ್ಯ ಇಲ್ಲ. ಮಕ್ಕಳು ತುಂಬ ಚೆನ್ನಾಗಿ ಕವಿತೆಯನ್ನು ಬರೆದ್ರು. ನಂತರ ಅದಕ್ಕೆ ರಾಗ ಹಾಕ್ಲಿಕ್ಕೆ ಹೇಳಿದೆ, ಮಕ್ಕಳು ರಾಗ ಹಾಕಿದರು. ನಮ್ಮ ಶಾಲೆಯಲ್ಲಿ ಮಾಡಿದಂತಹ ಈ ಪ್ರಯೋಗವನ್ನು ನೋಡಿ ನಮ್ಮ ಒಂದು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ರಾಮದಾಸ್ ಭಟ್ ಅಂತ ಹೇಳಿ ಅವರು ನನಗೆ ಒಂದು ಸಮಾಲೋಚನಾ ಸಭೆಯಲ್ಲಿ ನೀವು ಇದನ್ನು ಶಿಕ್ಷಕರಿಗೆ ನೀವು ಒಂದು ತರಬೇತಿಯ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿದರು. ನಾನು ಆಯಿತು ಅಂತ ಹೇಳಿದೆ. ಬೇರೆ ಶಾಲೆಗೆ ಹೋಗಿ ಬೇರೆ ಮಕ್ಕಳಿಗೆ ನಾನು ಯಾರಿಗೂ ಗೊತ್ತಿಲ್ಲದ ಹಾಗೆ ತರಬೇತಿಗಿಂತ ಮೊದಲೇ ಒಂದಿಷ್ಟು ಪದಗಳನ್ನು ಕೊಟ್ಟು ಅವರಿಂದ ಕವಿತೆ ರಚಿಸಿ ಅದನ್ನು ನಾನು ನನ್ನ ತರಬೇತಿ ಸಂದರ್ಭದಲ್ಲಿ ಆ ಮಕ್ಕಳಿಂದ ನಾನು ಆ ಕವಿತೆಯ ವಾಚನವನ್ನು ರಾಗ ಹಾಕಿ ಅದನ್ನು ಅಭ್ಯಾಸ ಹೇಳಲಿಕ್ಕೆ ನಾನು ಕರೆದೆ. ಆಗ ಟೀಚರ್ಸ್ನವ್ರು ಹೇಳಿದರು, ಹೌದಲ್ವಾ ಮಕ್ಕಳು ಮಾಡಿದಾರಲ್ಲ ಅಂತ ಹೇಳಿ. ಅದೇ ಚಟುವಟಿಕೆಯನ್ನು ಟೀಚರ್ಸ್ನವರಿಗೂ ಕೊಟ್ಟಿದ್ದೆ ನಾನು. ಆಗ ಟೀಚರ್ಸ್ನವರಿಗಿಂತ ಮಕ್ಕಳೇ ತುಂಬ ಚಂದ ರಾಗ ಎಲ್ಲ ಹಾಕಿ ಬರೆದಿದ್ರು. ಹಾಗಾದರೆ ಸಾಮರ್ಥ್ಯ ಯಾರಲ್ಲಿ ಇಲ್ಲ? ಖಂಡಿತವಾಗಿಯೂ ಮಕ್ಕಳಲ್ಲಿ ಸಾಮರ್ಥ್ಯ ಇದೆ. ಅದನ್ನು ನಾವು ಹೊರಗೆ ತರುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ವಿದ್ಯಾರ್ಥಿಗಳಿಂದ ನೀವೇನಾದರೂ ಕಲಿತದ್ದುಂಟ ಅವರು ಬರೆದಲ್ಲಿ ಆಗಿರ್ಬೋದು? ಖಂಡಿತ. ಯಾಕಂದರೆ ನಾವು ಅಂದ್ಕೊಳ್ತೇವೆ ನಮಗೆ ಮಾತ್ರ ತುಂಬ ಗೊತ್ತಿದೆ, ಮಕ್ಕಳಿಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ. ವಿದ್ಯಾರ್ಥಿಗಳಿಂದ ಕಲಿಯುವಂಥದ್ದು ತುಂಬ ಇದೆ. ಪ್ರತಿ ಮಗುವಿನಲ್ಲಿಯೂ ಒಂದೊಂದು ಪ್ರತಿಭೆ ಇದೆ. ಅದನ್ನು ನಾವು ಬರೀ ಈಗ ಪಾಠಕ್ಕೆ ಒಂದು ಹೆಚ್ಚಿನ ಸಮಯ ಕೊಟ್ಟರೆ ಆ ಪ್ರತಿಭೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಶಾಲೆಯ ಮಕ್ಕಳಿಗೆ ನನಗೆ ಯಾವುದರಲ್ಲೆಲ್ಲ ಆಸಕ್ತಿ ಇದೆ ಅದರಲ್ಲೆಲ್ಲ ನಾನು ಮಕ್ಕಳನ್ನು ಕೂಡ ನಾನು ಅದನ್ನು ಪ್ರೋತ್ಸಾಹ ಕೊಡ್ತಾ ಇದ್ದೇನೆ. ಅಂದರೆ ನನಗೆ ಕ್ರಾಫ್ಟ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಪ್ರತಿ ಶನಿವಾರ ಒಂದು ಅವಧಿ ಅಥವಾ ಯಾವತ್ತಾದರೂ ಒಂದು ಸಂಜೆಯ ಒಂದು ಪಿರಿಯಡ್ ಈ ರೀತಿ ನಾನು ಕ್ರಾಫ್ಟಿಗೆ ಅವರಿಗೆ ನಾನು ಹೆಚ್ಚು ಪೇಪರ್ಸನ್ನೆಲ್ಲ ಕಲರ್ ಪೇಪರ್ಸ್ ಗಮ್ಮೆಲ್ಲ ತಂದುಕೊಟ್ಟು ಅವರಿಂದ ಕ್ರಾಫ್ಟ್ ಮಾಡಿ ಅಂತ ಕೊಡ್ತೇನೆ. ಹೇಗೆ ಅಂದರೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ. ಮೊದಲು ಮಕ್ಕಳಿಗೆ ಕ್ರಾಫ್ಟಿನ ಬಗ್ಗೆ ಯಾವುದೇ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಯಾವಾಗ ನಾನೊಂದು ಹೂವು ಅಥವಾ ಅದನ್ನು ಒಂದು ಬೊಕ್ಕೆ ಈ ರೀತಿ ಎಲ್ಲ ಮಾಡಿ ತೋರಿಸಿದ್ನೋ. ಮತ್ತು ಕಸದಿಂದ ರಸ ಮಾಡೋದು ಕೂಡ. ಹೌದು, ಕಸದಿಂದ ರಸ ಅಂದರೆ ಎಷ್ಟೋ ವೇಸ್ಟ್ ಆಗಿ ಬಿದ್ದಿರುವಂತಹ ರಟ್ಟುಗಳಿರ್ತದೆ. ಆ ರಟ್ಟನ್ನು ನಾವು ಚೆಂದ ಮಾಡಿ ಪೇಂಟ್ ಮಾಡಿ ಅದಕ್ಕೆ ಪಿಸ್ತಾ ಶೆಲ್ಸ್ ಇರ್ಬೋದು, ಯಾವುದಾದ್ರೂ ಒಂದು ಈ ರೀತಿ ಅದನ್ನು ಮಾಡುವಂತಹ ಚಟುವಟಿಕೆ ಕೂಡ ನಾನು ಮಕ್ಕಳಿಗೆ ಮಾಡಿಸಿದ್ದೆ. ಈಗ ಏನಾಗಿದೆ ಅಂದರೆ ನನಗಿಂತ ಹೆಚ್ಚಾಗಿ ನನ್ನ ಮಕ್ಕಳು ಮಾಡ್ತಾರೆ. ನನಗೇನಾದರೂ ಯಾರಾದರೂ ಅದನ್ನು ಹೇಗೆ ಮಾಡೋದು ಅಂತ ಬೇರೆ ಟೀಚರ್ಸ್ ನನ್ನ ಹತ್ರ ಕೇಳಿದರೆ ನಾನು ಫಸ್ಟ್ ನನ್ನ ತರಗತಿಯ ಮಕ್ಕಳನ್ನು ಕರಿತೇನೆ, ಬಾ ನೀನು ಅದನ್ನು ಅವರಿಗೆ ಹೇಗೆ ಅಂತ ಹೇಳು ಅಂತೇಳಿ. ಅಂದರೆ ನನಗಿಂತ ನನ್ನ ಮಕ್ಕಳು ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕ್ರಾಫ್ಟಲ್ಲಿ. ಓಕೆ, ನಿಮ್ಮ ಜೊತೆ ಮಾತನಾಡಿ ಸಮಯ ಹೋದದ್ದು ಗೊತ್ತಾಗಲಿಲ್ಲ ಮೇಡಮ್. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಬಂದಿದ್ದೇವೆ. ಕೊನೆಯದಾಗಿ ಒಂದು ಶಿಕ್ಷಕಿಯಾಗಿ ಪೋಷಕರು ಹಾಗೂ ಮಕ್ಕಳಿಗೆ ಏನು ಹೇಳ್ತೀರಾ? ಅದರ ಜೊತೆಗೆ ಒಂದು ಸಾಹಿತಿಯಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಪೋಷಕರಿಗೆ ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ಮಕ್ಕಳಿಗೆ ಕೇವಲ ಓದು ಅಂತ ಹೇಳಿ ಬರೀ ಅದನ್ನೇ ನೀವು ತುಂಬಿಸಬೇಡಿ. ಪ್ರಪಂಚದಲ್ಲಿ ನಾವು ಬದುಕಬೇಕಾದ್ರೆ ಅವರಲ್ಲಿ ಇರುವಂಥ ಒಂದು ಪ್ರತಿಭೆ ಕೂಡ ಅಗತ್ಯ.
ಮುಂದೊಂದು ದಿನ ಯಾರಿಗೆ ಗೊತ್ತಿದೆ ಅವರಿಗೆ ಇರುವಂಥ ಒಂದು ಹವ್ಯಾಸವೇ ಅವರ ವೃತ್ತಿ ಆಗ್ಬೋದು. ಹಾಗಾಗಿ ಅದನ್ನು ಚಿಗುರಲ್ಲೇ ನೀವು ಚಿವುಟ್ಲಿಕ್ಕೆ ಹೋಗಬೇಡಿ. ಅವರಿಗೆ ಯಾವುದೋ ಒಂದು ಹಾಡುಗಾರಿಕೆಯಲ್ಲಿ ಆಸಕ್ತಿ ಇರ್ಬೋದು, ಕ್ರಾಫ್ಟಲ್ಲಿ ಆಸಕ್ತಿ ಇರ್ಬೋದು, ಅಥವಾ ಕ್ರೀಡೆಯಲ್ಲಿ ಆಸಕ್ತಿ ಇರ್ಬೋದು. ಪ್ರತಿಯೊಂದಕ್ಕೂ ಅವಕಾಶ ಕೊಡಿ. ಅದರ ಜೊತೆಗೆ ಶಿಕ್ಷಣ ಖಂಡಿತ ಸಾಕ್ತದೆ. 100ಕ್ಕೆ 100 ಮಾರ್ಕ್ ತಗೊಂಡ ಕೂಡಲೇ ಆ ಮಗು ಬುದ್ಧಿವಂತ ಅಂತಲ್ಲ. ಬೇರೆ ಒಂದು ಕ್ರಾಫ್ಟ್ ಇರ್ಬೋದು, ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಮಕ್ಕಳು ಕೂಡ ಮುಂದೆ ಜೀವನದಲ್ಲಿ ಏನಾದರೂ ಸಾಧಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಹಿತಿಯಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಅದರ ಜೊತೆಗೆ ಧನ್ಯವಾದ ಯಾರಿಗೆ ಹೇಳ್ಬೋದಿದ್ರೆ ಹೇಳ್ಬೋದು? ನಾನು ಧನ್ಯವಾದ ತುಂಬ ಮಂದಿಗೆ ನಾನು ಧನ್ಯವಾದ ಹೇಳಲಿಕ್ಕಿದೆ. ಮುಖ್ಯವಾಗಿ ನನ್ನ ತಾಯಿ, ನನ್ನ ಬೆನ್ನೆಲುಬಾಗಿ ನಿಂತವರು. ನಾನು ನನ್ನ ಕೆಲಸಕ್ಕೆ ಹೋಗುವಾಗಲೂ ಕೂಡ ನನ್ನ ಮಕ್ಕಳಿಗೆ ಅವರು ತಾಯಿಯಾಗಿ ಅವರು ನೋಡಿಕೊಂಡ್ರು. ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನನ್ನ ಗಂಡ, ನನ್ನ ಯಾವುದೇ ಒಂದು ನಿರ್ಧಾರಕ್ಕೂ ಅವರು ಏನು ಅಡ್ಡಿಪಡಿಸಲಿಲ್ಲ. ಪ್ರತಿಯೊಂದಕ್ಕೂ ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ವಿನಯವಾಣಿ ಪತ್ರಿಕೆಯವರಿಗೆ, ಅದೇ ರೀತಿ ನೇಕಾರ ಸಂಪದ, ನಯನ ಮಾಸಪತ್ರಿಕೆ, ಅದೇ ರೀತಿ ಮಕ್ಕಳ ಜಗಲಿ ಇರ್ಬೋದು, ಅನಂತ ಪ್ರಕಾಶ ಇರ್ಬೋದು, ಅದೇ ರೀತಿ ಹಲವಾರು ಪತ್ರಿಕೆಗಳು, ಈ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಸ್ಪಂದನ ವಾಹಿನಿಯವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರನ್ನು ಸೂಚಿಸಿರುವಂತಹ ಪ್ರಶಾಂತ್ ಪೈ ಮುದ್ರಾಡಿ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಜೊತೆ ಮಾತನಾಡಿ ನಮ್ಮ ಜೊತೆ ಅನುಭವಗಳನ್ನು ಹಂಚಿಕೊಂಡ್ರೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಪ್ರಜ್ವಲ ಶಣೆಯವರು ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಹಾಗೆ ಅದರ ಜೊತೆಗೆ ಸಾಹಿತ್ಯ ಹಾಗೂ ಲೇಖನದ ಬಗ್ಗೆ ನಮ್ಮ ಜೊತೆ ಒಂದು ವಿವರಣೆಯನ್ನು ನಮ್ಮ ಜೊತೆ ಹೇಳಿಕೊಟ್ರು ಅಂತ ಹೇಳ್ತಾ, ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಕುರಿತು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.